ಮುಂಬೈ ಹೊರವಲಯದ ಪಲ್ಗಾರ್ನಲ್ಲಿ ಊಟಕ್ಕೆ ಕೋಳಿ ಪಲ್ಯ ಕೇಳಿದ ಮತ್ತು ಅದನ್ನು ಬೆಂಬಲಿಸಿ ಹಠ ಮಾಡಿದ ಮಕ್ಕಳಿಗೆ ತಾಯಿಯೊಬ್ಬಳು ಲಟ್ಟಣಿಗೆಯಿಂದ ಬಡಿದಿದ್ದರಿಂದ ಹುಡುಗ ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಲಟ್ಟಣಿಗೆ ಏಟಿಗೆ ಸಾವು ಕಂಡ 7ರ ಪ್ರಾಯದ ಬಾಲಕ ಚಿನ್ಮಯ್ ದುಮ್ಡೆ, ಆರೋಪಿ ಮಹಿಳೆ ಆತನ ತಾಯಿ ಪಲ್ಲವಿ ದುಮ್ಡೆಯನ್ನ ಪಾಲ್ಘರ್ ಪೊಲೀಸರು ಬಂಧಿಸಿದ್ದಾರೆ. ಹುಡುಗನ 10ರ ಪ್ರಾಯದ ಅಕ್ಕ ಕೂಡ ತಮ್ಮನಿಗೆ ತನಗೂ ಕೋಳಿ ಮಾಂಸ ಕೇಳಿದ್ದಾಳೆ. ಹುಡುಗಿ ಲಟ್ಟಣಿಗೆ ಏಟಿಗೆ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮಕ್ಕಳ ಕೂಗು ಕೇಳಿ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬರುವಾಗ ಎಲ್ಲ ಮುಗಿದಿತ್ತು. ಪೊಲೀಸರು ಬಾಲಕಿಯನ್ನ ಆಸ್ಪತ್ರೆಗೆ ಸೇರಿಸಿ ತಾಯಿಯನ್ನ ಬಂಧಿಸಿದ್ದಾರೆ. ಪಲ್ಲವಿ ಗುಂಡೆ ಪಾಲ್ಘರ್ನ ಕಾಶಿಪಾಡ ಪ್ರದೇಶದ ಫ್ಲಾಟ್ನಲ್ಲಿ ಮಕ್ಕಳೊಂದಿಗೆ ಇದ್ದಾರೆ.